ಬ್ರಹ್ಮಾನಂದ ಕೆಲಸಗಳನ್ನು ಮಾಡ್ತಿರುವಂತ ಸಂದರ್ಭ ಮಂತ್ರಿ ಸೇನಾಧಿಪತಿಗಳು ಹೋರಾಡಿಸಲು ಎಂಬಂತ ಕರೆ ನಿಮ್ಮ ಕರೆಗೆ ಒಪ್ಪಟ್ಟು ಬಂದು ನೋಡಿದ್ರೆ ಮುಖದಲ್ಲಿ ಇನ್ನೊಂದು ಕಡೆಯಲ್ಲಿ ಹರ್ಷ ಯಾಕೆ ನಮ್ಮ ಕರೆ ಧೈರ್ಯಕ್ಕೆ
ನಡೆ ಚಂದ
ಎಷ್ಟು ಹೊಗಳಿದ್ರು ಸಾಲು. ಪ್ರತಿಯೊಂದು ಅಂಗಾಂಗಗಳನ್ನು ಹೊಗಳುವುದಕ್ಕೆ ಹೊರಟ್ರೆ ಒಂದು ವರ್ಷ ಬೇಕು. ಅಷ್ಟು ಉಂಟು ಹೊಗಳುವುದಕ್ಕೆ. ಯಾರು ಅಂತ ಆಲೋಚನೆ ಮಾಡಿದ್ರು? ಮನ್ಮಥನ ರಸಿಯಾದಂತಹ ರಸೀಲ ಬಹುಳೆ, ಅಲ್ಲ ವಾಣಿಯೇ, ಅಲ್ಲ ಲಕ್ಷ್ಮಿಯೇ, ಅಲ್ಲ ಪರಮೇಶ್ವರನ ಸತ್ಯಾದಂತಹ ಪರಮೇಶ್ವರಿಯೇ. ನಾನು ನನ್ನಲ್ಲಿ ಆಲೋಚಿಸಿದ ಪ್ರಯೋಜನ ಆಗುವುದಿಲ್ಲ. ಯಾರು ಈಕೆ ಎನ್ನುವುದನ್ನು ತಿಳಿಯಬೇಕು, ಅವಳನ್ನೇ ಮಾತಾಡಿದ್ದೇನೆ. ಎಲ್ಲ ಹೋಗಿದ್ದೀರಿ ನೀವು? ಕಿವಿಗೆ ಕೈ ಇಟ್ಟುಕೊಂಡಿದ್ದ. ಆದ್ರೆ ಬಾಯಿ ಬರುವುದಿಲ್ಲ ಎನ್ನುವುದು ಇಂತಹ ಹೆಣ್ಣನ್ನು ಯಾವ ಪಾಪಿಗಳು ತಂದು ಕಾಡಿನಲ್ಲಿ ಬಿಟ್ಟಿರೋ ನನಗೆ ಅರ್ಥ ಆಗುವುದಿಲ್ಲ. ಭೂತದಲ್ಲಿಯೂ ಇಂಥ ರೂಪ ಇಲ್ಲ, ಭವಿಷ್ಯತ್ತಿನಲ್ಲಿಯೂ ಇಂಥ ರೂಪ ಇಲ್ಲ, ವರ್ತಮಾನ ಕಾಲದಲ್ಲಿ ಮಾತ್ರ. ಹೆದರಿಕೊಂಡೆ ಅದೇನು ಹಾಗೆ ಶಾರದೆ ನಿನ್ನ ನಾಲಿಗೆಯಲ್ಲಿ ಒಂದು ನಿಲ್ಲುತ್ತಿದ್ರೆ ನೀನು ಎಷ್ಟು ಆಕರ್ಷಿತಳಾಗುತ್ತೀರಿ ಎನ್ನುವ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಕಂಡು ಭಯಗೊಂಡವಳು ನಾನು. ನಾಲಿಗೆ ಸರಿ ಉಂಟು, ಮತ್ತೆ ಹೇಳೋದಾಗ ನನಗೆ ಆಶ್ಚರ್ಯ ಆಯ್ತು ಯಾಕೆ ಹೀಗೆ ಅಂತ. ಅದಕ್ಕಾದ್ರೆ ನಾರಿ ಯಾರೇ ನೀನು? ದೂರ ಹೋಗಿ ಹತ್ರ ಬರ್ಬೇಡಿ ಅಮ್ಮಯ್ಯ. ದೂರ ಹೋಗಬೇಕಾ? ದೂರ ಅಲ್ಲ, ದೂರದಿಂದ ಬಂದ ಇನ್ನೂ ಹೋಗುವುದಿಲ್ಲಿಗೆ ದೂರ. ಹಾಗಲ್ಲ, ಮತ್ತೆ ಹೆಣ್ಣಿನಲ್ಲಿ ಮಾತನಾಡುವುದು ಅಂತರ ಎಂಬುದು ಬೇಕು. ಅಂತರ ಕಾಯ್ದುಕೊಳ್ಳಿ. ಇದು ನೋಡಿದ್ದೀವಿ, ಮನುಷ್ಯರೇ ಇಲ್ಲ. ಮೇಲಿಂದ ನೋಡಿದ್ರೆ ಮರದಿಂದ ಮರಕ್ಕೆ ಹಾರುವಂತಹ ಕಪಿಗಳು 10-16 ನಮ್ಮವರೇ ಮರದಿಂದ ಮರಕ್ಕೆ ಹಾರುವಂತಹ ಸಂತತಿ. ಆದರೆ ಅವರ ನಡುವಿನಲ್ಲಿ ನೀನು ಪ್ರತ್ಯೇಕರಾಗಿ ಕಾಣಿಸುತ್ತಿವೆಯಲ್ಲ, ಮಾರ ನರಗಣಿಯಂತೆಯೇ ಶೋಭಿಸುತ್ತಾ ಇರುವೆ. ನಿನ್ನನ್ನು ನೋಡಿದ್ದೀರ ಕಡ, ಆ ಮಾರನಿಗೆ ನನ್ನ ಮೇಲೆ ಸಿಟ್ಟು ಬಂದಿದೆ. ಯಾಕೆ? ಮನ್ಮಥನಿಗೆ ಅವನಲ್ಲಿರುವಂತಹ ಪಂಚ
ಇದಕ್ಕಾಗಿ ನಿಮ್ಮ ಅಂಗ ಮಲಿದು ಬಾ ನನ್ನನ್ನು ಬಿಗಿ ಹಿಡಿ. ಮತ್ತೊಂದು ವಿಷಯ ಹೇಳ್ಬೇಕಾ? ಅನ್ಯರ ಸತಿ ನಾನು ಮಾತನ್ನು ನನ್ನ ಗಂಡ ಕೇಳಿಸಿಕೊಂಡರೆ ಇಲ್ಲಿಗೆ ಬಂದು ಪರಾಮರ್ಶ ಮಾಡಿ ಹೆಸರನ್ನೇ ಕರೆದು ನನ್ನ ಹೆಸರು ಅಂಜಾನೆ. ನಿನಗೆ ಮದುವೆ ಆಗಿದೆ. ನನ್ನ ಗಂಡ ವೀರಗಂಡ ಕೇಸರಿ. ತಪ್ಪಾಯ್ತು, ಹೇಳಬಾರ್ದು ಗಂಡ. ಹೌದಾ? ಸಿಂಹ. ನಿನ್ನ ಗಂಡ ಸಿಂಹ. ಯಾರು ಹೇಳಿದ್ರು? ಮತ್ತೆ ಕೇಸರಿ ಅಂದ್ರೆ ಸಿಂಹ ಅಲ್ಲ, ಕಾಣುವುದು ಯಾಕೆ? ಕೇಸರಿಯನ್ನು ನಾವು ನೋಡಿದವರ ಹಸಿ ತಿನ್ನುವವರು ಕೇಸರಿ. ಹೌದಾ? ನನ್ನ ಗಂಡನ ವಿಷಯ ಗೊತ್ತಿಲ್ಲ. ಒಂದು ಕೈ ಎತ್ತಿ ಕೊಟ್ರೆ ಸಾಕು, ನೀನು ಪುಡಿ ಅಲ್ಲ. ಜಾಸ್ತ ಭಾಗ ಏನೋ ಕೇಳಿದ ಹಾಗಾಗಿ ಅವನ ಸ್ವರ ಕೇಳಿದ್ರೆ ಯಾರು ಹೇಳಿದ್ರು? ನಾನು ಹೇಳಿದ್ದು. ಅವನಲ್ಲಿ ಹೇಳಲಿಕ್ಕೂ ಇಲ್ಲ, ನಿನ್ನನ್ನು ಕೇಳಲಿಕ್ಕೂ ಇಲ್ಲ. ನಿನ್ನ ಹೊತ್ತ ಕೈ
ಹಗಲಿದ್ದಿರಲ್ವ ಇವನು ಹೋರಾಡುವುದು. ಕತ್ತಲೆಯಲ್ಲಿ ಇವ ನನಗೆ ಕಾಣಿಸಿಯಾನು, ಆದ್ರೆ ನಾನು ಇವನಿಗೆ ಕಾಣಿಸಲ್ಲ. ಅಂತಹ ವ್ಯವಸ್ಥೆ ಆಗಬೇಕು ಅಂತಿದ್ರೆ ಸನಿಹದಲ್ಲೇ ಇರುವಂತಹ ಗುಹೆಯನ್ನು ಪ್ರವೇಶಿಸಬೇಕು. ಆದ್ದರಿಂದ ಈ ಬಗ್ಗೆ ಸರಿಯಾಗಿ ಆಲೋಚನೆಯನ್ನು ಮಾಡ ಈ ದ್ವಾರದಲ್ಲೇ ಬದುಕುವುದಕ್ಕೆ ಬಿಡುವುದಕ್ಕಿಲ್ಲ. ಅದಕ್ಕಾಗಿ ಕಾಣುತ್ತಿರುವಂತಹ ದೊಡ್ಡ ಬಂಡೆಕಲ್ಲನ್ನೇ ಈ ಗುಹೆಗೆ
ಎಲ್ಲಿಯ ಸಂಪಾದನೆ ಗಡಿಬಿಡಿ ಮಾಡಿ ನಿಮ್ಮ ಮತ್ತು ಮಗ ಮತ್ತು ನಾನು ಒಟ್ಟಿಗೆ ಹೋದದ್ದು ಮಗ ಮಾಯಾವಿ ನೀನು ಮತ್ತು ಒಟ್ಟಿಗೆ ಹೋದದ್ದು ಹೋದದ್ದು ನೇರವಾಗಿ ಸ್ವರ್ಗಕ್ಕೆ ಹೋದದ್ದು ಬಂದದ್ದು ಪೆಟ್ಟು ತಿನ್ನದ್ದು ಯಾರು ತಿನ್ನದ್ದು ದೇವೇಂದ್ರಗೆ ಬೆಟ್ಟ ಕೊಡಲೇಬೇಕು. ಸ್ವರ್ಗದಲ್ಲಿ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಈ ವಿಚಾರದೆಲ್ಲರಿಗೂ ಅರಿವು ಅಷ್ಟಗಳಿಗೆ ನಾನು ಸ್ವಲ್ಪ ಆಲೋಚಿಸುತ್ತೇನೆ. ನನ್ನ ಮಗನೇನೋ ಹೌದು ಸ್ವರ್ಗಲೋಕವನ್ನು ಏನು ಮಾತ್ರಕ್ಕೆ ಗೆದ್ದೆ ಬರ್ತಾನೆ ಎನ್ನುವಂತ ಭರವಸೆ ನನಗಿತ್ತು. ಆದರೆ ಗೆದ್ದಿದ್ದಾನನ್ನು ಬೇಕಾದಂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೆ. ಎಂತದ ಹಾಳಾಗುವುದಂತ ಬಿಸಿ ಬಿಸಿ ಸುದ್ದಿ ಈಗ ಬಿಸಿ ಇದೀಗ ಬಂದ ವಾರ್ತೆಗಳು ಮುಖ್ಯಾಂಶಗಳು. ಸ್ವರ್ಗದಲ್ಲಿ ಏರಿರುವಂತಹ ನಿಮ್ಮ ಮಗ ಏನಾದ ಅಲ್ಲಿ ಬಂದದ್ದು ಯಾರು ಏನಾಯ್ತು ಸ್ವಲ್ಪ ಹೊತ್ತಿನಲ್ಲಿ ನಿರೀಕ್ಷಿಸಿ ಈಗ ಉಂಟಂತೆ ಆಲೋಚನೆ ಮಾಡುವಾಗ ನಿಮ್ಮ ಮಗನನ್ನು ಯಾರೋ ಇದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಲೇಬೇಕಾಗಿದೆ. ಮನ ಮಾಡುವುದಲ್ಲ ಸೇನೆಯೊಂದರಾಗಿ
ಭದ್ರವಾಗಿ ಪೀಠವನ್ನು ಏರಿ ವಿರಾಜಮಾನನಾಗಿ ಬರೆಯುತ್ತಾ ಇದ್ದಾನೆ. ಈತನಿಗೆ ಸರಿಯಾದ ಬುದ್ಧಿಯನ್ನು ಕಲಿಸುವುದಕ್ಕೋಸ್ಕರ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಎತ್ತಿನ ಕತ್ತಿಯಿಂದ ಆತನ ಶಿರವನ್ನು ಕಡಿಯುವುದಕ್ಕಾಗಿ
ಎದ್ದು ಭಗವಾನ್ ಭಾಸ್ಕರನಿಗೆ ಅರ್ಥ ಮಾಡುವಂತಹ ಪದ್ಧತಿಯಂತೆ ಇಂದು ಕೂಡ ನಾನು ಸಮಯಕ್ಕೆ ಸರಿಯಾಗಿ ಟಂಕಸಾಗರವನ್ನು ಹಾರಿ ಬಂದಿದ್ದೇನೆ. ಸ್ನಾನಾದಿಗಳನ್ನು ಪೂರೈಸಿದ್ದೇನೆ. ಭಗವಾನ್ ಭಾಸ್ಕರನಿಗೆ ಅರ್ಘ್ಯವೇ
ಎಂದು ನಾವು
ಅದೆಷ್ಟೋ ವರ್ಷಗಳಾಯ್ತು. ಅದಕ್ಕಾಗಿ ಅವನನ್ನು ಪಡೆಯುವುದಕ್ಕಾಗಿ ಬಂದಿದ್ದೇನೆ. ಯಾವತ್ತಿನ ರೀತಿಯಲ್ಲಿ ಬಂದವಳಲ್ಲ, ಇವತ್ತು ಪೆಟ್ಟು ತಿಂದು ಹೋಗಿ ಮತ್ತೆ ಬರುವಳಲ್ಲ. ಯಾವುದಕ್ಕೂ ಇವತ್ತೇ ಉತ್ತರ ಅನುಭವಿಸಿಕೊಂಡು ಹೋಗುವ. ಈ ಹಿಂದೆ 5ನೇ ಸತಿ ಓಡಿ ಹೋದವ ಮತ್ತೆ 6ನೇ ಸಲ ಹಗಲ ಯುದ್ಧ ಮಾಡಿಯೋ ಅಂತ ಮಾತ್ರ ನೀನು ಎದ್ದು ಬಂದಿದ್ದೆ ಅಂತಾದ್ರೆ ನಿನ್ನ ಕಾಮನ ಚಟ ಇವತ್ತು ಎರಡೆರಡು ತೀರ್ಮಾನಗಳಾಗಬೇಕು. ಒಂದ ಸುಗ್ರೀವರಿಂದ ವಾಲಿ ಸತ್ತದ್ದಾಗಬೇಕು, ಇಲ್ಲದ ವಾಲಿಯಿಂದ ಸುಗ್ರೀವ ಸತ್ತದ್ದಾಗಬೇಕು. ಎರಡರಲ್ಲಿ ಒಂದಾಗಬೇಕು. ಶಾಶ್ವತವಾದ ಅನ್ವರ್ಥದ ಮೌಲ್ಯ ಪಡೆದವನು. ಅಯ್ಯ
ಕೈಯಿಂದ ಬಿಡಲ್ಪಟ್ಟ ಬಾಣ ನನ್ನ ದೇಹವನ್ನು ಪ್ರವೇಶ ಮಾಡಿದೆ. ಎಡ ಕೈಯಿಂದ ಅರಿಮೆ ಹಿಡ್ಕೊಂಡಿದ್ದೇನೆ. ನೀನು ನೋಡ್ತಾ ಇದ್ದೇನೆ. ಏನು ನೋಡು, ರಾಮನ ಬಗ್ಗೆ ಮಾಡಿ ಕೇಳಿ ತಿಳಿಯದವರು ಏನೂ ಅಲ್ಲ. ಎತ್ತಿದಂತ ಧನುಸನ್ನು ಕೆಳಗೆ ಇಳಿಸಬೇಕಾದ್ರೆ 14,000 ರಕ್ಕಸರನ್ನು ಕೊಂದು ಬಳಿಕ ಆ ಬಾಣ ಸಮುದ್ರ ಸ್ನಾನ ಮಾಡಿ ಮತ್ತೆ ರಾಮನ ಮಂತ್ರಿಕೆಯನ್ನು ಸೇರಿಕೊಂಡಿದೆ. ಹಾಗಾದ್ರೆ ಒಂದು ಬಾಣದಿಂದ ಅಷ್ಟೂ ಮಂದಿರನ್ನು ಕೊಳ್ಳುವುದಕ್ಕೆ ಸಾಧ್ಯ. ಚಕ್ಕ ರಾಮ ಅಂತಾದ ಬಳಿಕ ಮರೆಯಲ್ಲಿ ನಿಂತು ಬಾಣ ಹೂಡಿ ವಾಲಿಯನ್ನು ಸಾಧಿಸುವ ವಧಿಸುವ ಅಗತ್ಯ ಇಂತಹ ರಾಮನಿಗೆ ಇತ್ತು. ಇರ ವಂಶದಲ್ಲಿ ಈ ಹಿಂದೆ ಎಷ್ಟೋ ಮಂದಿ ಅರಸರಾಗಿ ಹೋಗಿದ್ದಾರೆ. ಆದ್ರೆ ಇಂಥ ಷಂಡತನದ ಕೆಲಸವನ್ನು ಯಾರು ಮಾಡಿದ್ದಾರೆ ತಿಳಿದಿಲ್ಲ. ಹಾಗಾದ್ರೆ ತನಗೆ ಜಯ ಬೇಕು ಎಂಬ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ಯಾವ ಹೀನಕ್ಕಿಂತಕ್ಕಾದ್ರೂ ದಾಶರಥ್ಯ ಅಂತ ರಾಮ ಹಿಡಿತ ಅಂತಾದ್ರೆ ಇದಕ್ಕಿಂತ ದುರಂತ ನಿಮ್ಮ ಸೂರ್ಯವಂಶ ಇದೆ ಹೇಳಪ್ಪ. ನೀವಿಬ್ಬರು ಒಂದು ಎಂಬುದನ್ನು ಸಮಾಜಕ್ಕೆ ತೋರಿಸಿಕೊಳ್ಳುವ ಮೂಲಕ ಸಂಘಟನೆಯ ಕೆಲಸ ಮಾಡಿದ್ದೀವಿ. ಸಂಘಟನೆಯ ಕೆಲಸ ಮಾಡಿದ್ದೀವಿ.
ಮಾತ್ರವಲ್ಲ
ನಾರಾಯಣನ ಅವತಾರವನ್ನೇ ಸಾಕ್ಷಾತ್ ನಾರಾಯಣ. ಈತನ ಮರಣದಿಂದ ಮರಣಪಟ್ಟವರಿಗೆ ಅದು ಕೈವಲ್ಯ. ಸಾಯುಜ್ಯ ಮುಕ್ತಿ ಆಗುವುದು. ಈತನ ಮರಣದಿಂದ ಮರಣಪಟ್ಟರೆ ತನಗೆ ಮೋಕ್ಷ. ಸಾಹಿತ್ಯ ಮುಕ್ತಿ ಆಗುವುದು. ನಿಶ್ಚಯಿಸಿ ಆ ಸ್ವಾಮಿಯೊಡನೆ ವಿತರಿಸುತ್ತಿದ್ದವು. ಕರುಣ ವಿತ್ತರೇ ಸಾಧಾ ತಮ್ಮನ ಸತ್ಯ
ಹುಟ್ಟಬಹುದೇ? ನಮ್ಮ ವಾನರ ವರ್ಗದಲ್ಲಿ ಆ ನೀತಿ ಇಲ್ಲ. ಮಾನವರಲ್ಲಿ ನೀತಿ ಇದೆ. ತಮ್ಮನ ಹೆಂಡತಿ ಮಗಳಿಗೆ ಸಮಾನ. ನಮ್ಮಲ್ಲಿ ಆ ನೀತಿ ಇಲ್ಲ. ಈ ಬಗೆಯಿಂದಲೂ ಸಾಧು ಅಂತ ತೀರ್ಮಾನಿಸಿಕೊಳ್ಳಿ. ನಾನೇ ಅವಳನ್ನು ಸ್ವಶಕ್ತಿಯಿಂದ ಬರೆದದ್ದು ನನ್ನ ಸ್ವಂತ ಅಂಕೆಗೊಳಪಟ್ಟವಳು ತಮ್ಮನ ಆಧೀನಕ್ಕೆ ಬರುವವಳಲ್ಲ ಎಂಬ ನೆಲೆಯಿಂದ ಅವನಿಗೆ ಅಪರಾಧ ಎಂಬ ಭಾವದಿಂದ ಅವನ ಸತಿಯನ್ನು ನಾನು ಇಟ್ಟುಕೊಳ್ಳುವ ಮೂಲಕ ಅವರಿಗೊಂದು ಪ್ರಾಯಶ್ಚಿತ್ತವನ್ನು ಕೊಟ್ಟಿದ್ದೇನೆ ವಿನಃ ಅಣ್ಣ ತಮ್ಮಂದಿರಲ್ಲಿ ಎರಡು ಅಂತ ಮಾತ್ರ. ಒಂದು ಮಾನವರಲ್ಲಿ ರಾಮ ಲಕ್ಷ್ಮಣರು, ಕಪಿಗಳಲ್ಲಿ ವಾಲಿಸುತ್ತಿರುವರು. ಪ್ರಪಂಚ ಮುಖಕ್ಕೆ ನಾವು ಆದರ್ಶ, ಕಪಿಗಳಲ್ಲಿಯೂ ಹೆಚ್ಚು ಆದರ್ಶವತ್ತೊಂದು ನಾವು ಪಡಿಸಿಕೊಂಡು ಬಾಧಿವಂತಾದ್ರೆ ನಮಗೆ ಗುಣ ರೂಪ ಸ್ವಭಾವ ಇಲ್ಲ ಅಂತ ಅರ್ಥವು. ಇದೆಲ್ಲ ಆಧ್ಯಾತ್ಮಿಕ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದ್ರಿಂದ ಪತ್ನಿ, ಮಕ್ಕಳು, ಐಶ್ವರ್ಯ, ಅಧಿಕಾರ ಇದು ನಶ್ವರವತ್ತು, ಶಾಶ್ವತವತ್ತು. ಸ್ವಾಮಿ, ನಿನ್ನ ಪಾದ ದರ್ಶನ ಆಗಿದೆ. ನಿನ್ನ ಪಾದದ ಕರುಣವನ್ನು ಈ ವಾಲಿಯ ಮುಂದೆ ವಾಲಿಗಿದ್ದರೆ ಸಾಕು. ಅದನ್ನೇ ನಾನು ರಾಮನ ಬಾಣಕ್ಕೆ ವಾಲಿಯ ದೇಹ ಒಳಗಾಗುವ ಮೂಲಕ ಈ ಪ್ರಪಂಚದಿಂದ ಅಡಗಿದೆ ಎಂದು ಭಾವಿಸಬೇಡ. ಶಾಶ್ವತವಾದ ಕೈವಲ್ಯ ಸ್ಥಾನವನ್ನು ನಾನು ಹೊಂದುವಲ್ಲಿದ್ದೇನೆ. ಆದರೆ ನೀನು ಪುಣ್ಯಾತ್ಮ. ರಾಮ ಎಂಬ ನಾಮ ಎಲ್ಲ ಒಂದೊಬ್ಬ ವ್ಯಕ್ತಿ ಕೊಟ್ಟದೆಂಬುದಕ್ಕೆ ಈ ಪ್ರಪಂಚಕ್ಕೆ ನೀನೊಬ್ಬ ಸಾಕ್ಷಿಯಾದ. ತಮ್ಮ, ನಿನ್ನಲ್ಲಿ ನನಗೆ ಬೇಸರ ಇಲ್ಲ. ನನ್ನಲ್ಲಿ ನೀನು ಮನಸ್ಸಲ್ಲಿ ಯಾವುದೇ ವೈರತ್ವ ಕಟ್ಟಿಕೊಳ್ಬೇಡ. ಇನ್ನು ಮುಂದೆಯೂ ಅವನ ಸೇವೆ ಮಾಡುವ ಜೊತೆಯಲ್ಲಿ ನನ್ನ ಮಗ ಇದ್ದಾನೆ. ವಾನರರ ಅಭ್ಯುದಯ ನಿನ್ನಿಂದ ಮತ್ತೆ ನನ್ನ ಕಂದ ಈ ಅಂಗದಲ್ಲಿ ನಮ್ಮನ್ನು ಆಗ್ಲಿಕ್ಕಿದೆ. ಆದ್ರಿಂದ ನೀವು ಸಂತೋಷ ಹೊಂದಬೇಕು. ನಾನು ಇಲ್ಲ ಅಂತ ನಾನು ಭಾವಿಸಬಾರ್ದು. ನಾನು ಇಲ್ಲ ಇದ್ದರೆ ಅಲ್ಲಿರ್ತೇನೆ. ಎಲ್ಲಿ ಇಲ್ಲರೂ ಅಲ್ಲಿರ್ತೇನೆ. ಸಾಕ್ಷಾತ್ ವೈಕುಂಠ ವಾಲ್ಮೀ ಶ್ರೀರಾಮಚಂದ್ರವ. ನಾನು ನನ್ನದು ನನ್ನಿಂದೆಂಬಂತ ಮತ ಗರ್ವವನ್ನು ಹೊಂದಿದವ ವಾಲಿ. ನೀನಾಗಲೇ ಹೇಳಿದ್ದೆ ನನ್ನ ಸಂಕಲ್ಪ ಹೋಗುವವರೆಗೆ ಅಂದರೆ ನಾನು ಪಾಲಿಸುವ ಒಳಗೆ ಹೋಗಿ ನಿನ್ನ ಪ್ರಾಣ ಹೀರ್ತಿತ್ತು. ನನಗೆ ಬೆಳಿಗ್ಗೆ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡಿದ್ದಾರೆ ಜೀವನದ ಉದಯ. ಆದ್ರಿಂದ ನನ್ನನ್ನು ಉದಯ ಕಾಲಕ್ಕೆ ಸರಿಯಾಗಿ ಆ ನಿನ್ನ ವೈಕುಂಠಧಾಮಕ್ಕೆ ಕರ್ಕೊಂಡು ಹೋಗಬೇಕು. ನಾನು ಬಿಟ್ಟಿದ್ದಿ, ಈಗ ನೀನು ಹೇಳ್ತಾ ಇದ್ದಿ. ಹಾಗಾಗಿ ವಾಲಿಯ ಜೀವನವನ್ನು ಸರಿಯಾಗಿ ಆಲೋಚನೆ ಮಾಡು. ಯಾವ ರೀತಿ ಬೆಳೆದವ ಇಂದ್ರನಿಗೆ ಬದಲಾಗಿ ಹುಟ್ಟಿ ಪ್ರಪಂಚದಲ್ಲಿ ಎಷ್ಟು ಕೀರ್ತಿಶಾಲಿಯಾಗಿ ಬೆಳೆದವ. ರಾವಣನನ್ನು ಕಟ್ಟಿ 10 ತಲೆಯ ಹುಳ ಎಂಬುದಾಗಿ ಅಂಗದನ್ನ ತೊಟ್ಟಿಲಿಗೆ ಕಟ್ಟಿ ತೂಗಿದವ ಅಂತ ಪರಾಕ್ರಮಿ. ಆದ್ರೆ ಕೊನೆಗೆ ಏನಾಯ್ತು ಕೇಳು. ಕೇವಲ ಒಂದು ಹೆಣ್ಣಿನ ಆಸೆಯಿಂದ ಪ್ರಪಂಚವನ್ನೇ ಬಿಟ್ಟು ಹೋದ. ಅದಕ್ಕೆ ಹೇಳುವುದು ಹೆಣ್ಣು ಮಣ್ಣು ಹೊತ್ತು ಇದರ ಆಶೆಯನ್ನು ಇಟ್ಟುಕೊಂಡ್ರೆ ಪ್ರಪಂಚದಲ್ಲಿ ಹೆಚ್ಚು ಕಾಲ ಬದುಕುವುದಕ್ಕೆ ಸಾಧ್ಯವಿಲ್ಲ. ಅದರಲ್ಲಿಯೂ ಪರ ಸತಿಯನ್ನು ನಾವು ತಾಯಿ ಎಂಬುದಾಗಿ ಭಾವಿಸಬೇಕು. ಅಂತ ತಾಯಿಯನ್ನೇ ಮುಟ್ಟುವುದಕ್ಕೆ ಹೋದೆವು ಎಂದಾದರೆ ನಮ್ಮ ನಾಶವಾಗ್ತದೆ ಎಂಬುದಕ್ಕಾಗಿ ಧರ್ಮಮೂರ್ತಿಯಾದ ನಾನು ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಇಂದ್ರನೊಬ್ಬನ ವಾನರೇಂದ್ರ ಪ್ರಪಂಚದಲ್ಲಿ ಇಂಥ ಕಥೆ ಇನ್ನು ಮುಂದೆ ಬೆಳಗಬೇಕು. ಈ ಕಥೆಯನ್ನು ಯಾರು ಕೇಳ್ತಾರೋ ಕೇಳುವುದಕ್ಕೆ ಅನುಕೂಲ ಮಾಡಿಕೊಡ್ತಾರೋ ಅಂತವರಿಗೆ ನಾವು ನಂಬಿದಂತಹ ಕಟೀಲು ದುರ್ಗಾ ಪರಮೇಶ್ವರಿ ಅವರಿಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಬೇಕೆಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಈ ಪುಣ್ಯ ಕಥೆಗೆ ಮಂಗಳ